ಮಾದೇಗೌಡರು ಗುರು ಕಾಣಿಸ್ತಾ ಇಲ್ಲ ಯಾರು ಸಮಾಜದ ಸೇವೆಯನ್ನು ಮಾಡ್ತೀನಿ ಅಂತ ಹೇಳ್ತಾರೆ ಅವರೆಲ್ಲರೂ ಕೂಡ ಒಬ್ಬ ಆದರ್ಶ ವ್ಯಕ್ತಿ. ಕಾಂಗ್ರೆಸ್ ಪಕ್ಷದಲ್ಲೇ ಇದ್ದಾಗ ಈ ನೆಲ ಈ ಜಲಕ್ಕೆ ಬಂದಂಥ ಸಂದರ್ಭದಲ್ಲಿ, ರಾಜ್ಯದ ಹಿತಕ್ಕೆ ಬಂದಂಥ ಸಂದರ್ಭದಲ್ಲಿ ಪಕ್ಷನೂ ನೋಡ್ತಿರ್ಲಿಲ್ಲ, ವ್ಯಕ್ತಿಗಳು ನೋಡ್ತಿರ್ಲಿಲ್ಲ. ಬಂಗಾರಪ್ಪನವರ ಸಂಪುಟದಲ್ಲಿ ನಾವು ಕೆಲಸ ಮಾಡ್ತೀವಿ. ಅವತ್ತು ಕೂಡ ಸರ್ಕಾರದ ವಿರುದ್ಧವಾಗಿ ತೀರ್ಮಾನ ತೆಗೆದುಕೊಂಡು ಹೋರಾಟವನ್ನು ಮಾಡುತ್ತಾ ನಾವು ಮರಲಿಕ್ಕೆ ಸಾಧ್ಯ. ಎಸ್.ಎಂ. ಕೃಷ್ಣರವ್ರನ್ನ ಮುಖ್ಯಮಂತ್ರಿ ಮಾಡೋದು ಕೂಡ ಇವ್ರದ್ದು ಕೂಡ ಪಾತ್ರ ಇತ್ತು. ಡಿ.ಸಿ.ಎಂ ಮಾಡೋದ್ರಲ್ಲಿ, ಮುಖ್ಯಮಂತ್ರಿ ಮಾಡೋದ್ರಲ್ಲಿ ಸಹಕಾರವನ್ನು ಕೊಟ್ಟು ಹಾಗೂ ಕೂಡ ಹಿತ ಕಾವೇರಿ ಹಿತ ಬಂದಾಗ, ಜಡ್ಜ್ಮೆಂಟ್ ಬಂದಾಗ ರೈತರ ಪರವಾಗಿ, ರಾಜ್ಯದ ಪರವಾಗಿ ನಿಂತ್ಕೊಂಡು ಇವೆಲ್ಲ ಮತ್ತೆ ಏನು ಈ ವಿದ್ಯಾಸಂಸ್ಥೆಗಳು ಕಟ್ಟಿದ್ದಾರೆ, ಈ ಶುಗರ್ ಫ್ಯಾಕ್ಟ್ರಿ, ಈ ಭಾಗದ ಅಭಿವೃದ್ಧಿ, ಈ ಜಿಲ್ಲೆಯಲ್ಲಿ ರೈತರ ಹೋರಾಟಕ್ಕೆ ಸ್ಫೂರ್ತಿ, ನಾಯಕತ್ವ ಇವೆಲ್ಲ ಕೂಡ ಒಂದು ಸಾಕ್ಷಿಯಾಗಿ ಉಳ್ಕೊಂಡಿವೆ. ಇವರೊಬ್ಬ ಆದರ್ಶ ವ್ಯಕ್ತಿ. ಸೊ ಇವತ್ತು ಎಷ್ಟೇ ಕಾರ್ಯ ಇದ್ರೂ ಕೂಡ ನಾನು ಇಂಥ ಒಂದು ಪವಿತ್ರವಾದಂಥ ಸಭೆಯಲ್ಲಿ ಪಾಲ್ಗೊಳ್ಬೇಕು ಅಂತೇಳಿ ಬಸವರಾಜ ಬೊಮ್ಮಾಯಿರವರು ಇವತ್ತು ಮುಖ್ಯಮಂತ್ರಿಯಾಗಿ ಆಯ್ಕೆಯಾಗಿದ್ದಾರೆ. ನಮ್ಮ ಪಕ್ಷದ ಪರವಾಗಿ ವೈಯಕ್ತಿಕವಾಗಿ ಅವರಿಗೆ ನಾನು ಅಭಿನಂದಿಸ್ತೇನೆ. ಈ ರಾಜ್ಯದ ಗೌರವವನ್ನು ಕಾಪಾಡಲಿ, ಈ ರಾಜ್ಯದಲ್ಲಿ ಉತ್ತಮವಾದಂಥ ಆಡಳಿತ ಕೊಡಲಿ. ಎಲ್ಲಿ ಈ ರಾಜ್ಯದ ಏನು ಇಷ್ಟು ದಿನ ಅನೇಕ ಕೇಂದ್ರದಿಂದ ಭಾಳ ವಂಚಿತರಾಗಿದ್ದೇವೆ ನಾವು. ಹಣ ತರೋದ್ರಲ್ಲಿ ಯಾರು ಧ್ವನಿಯನ್ನು ಎತ್ತಲಿಲ್ಲ, ಯಾವ ಸಂಸತ್ ಸದಸ್ಯರು ಮಾತಾಡಲಿಲ್ಲ. ಈ ಕೇಂದ್ರ ಸರ್ಕಾರದಿಂದ ಬರಬೇಕಾದಂಥ ಅನೇಕ ನಮ್ಮ ಯೋಜನೆಗಳು, ಸಹಾಯ ಯಾವುದೂ ಕೂಡ ಆಗಲಿಲ್ಲ. ಕಾವೇರಿಯ ಏನು ನಮ್ಮ ಮೇಕೆದಾಟು ಅಣೆಕಟ್ಟು ವಿಚಾರದಲ್ಲಿ ಇವತ್ತು ಕೇಂದ್ರ ಸರ್ಕಾರ ಕೆಲಸ ಪ್ರಾರಂಭ ಮಾಡಲಿಕ್ಕೆ ಅನುಮತಿಯನ್ನು ಕೊಡಬೇಕಾಯಿತು, ಅದು ಕೂಡ ಕೊಡಲಿಲ್ಲ. ಇಂಥ ಅನೇಕ ಬೇರೆ ಬೇರೆ ಎಲ್ಲ ಕೂಡ ಇದೆ ನಮ್ಮ ರಾಜ್ಯಕ್ಕೆ ಅನ್ಯಾಯ ಆಗಿರೋದು. ಆದರೆ ಇವರ ಮುಖಂಡತ್ವದಲ್ಲಿ ಎಲ್ಲ ಸಂಸದ